ಮುಸ್ಲಿಂ ಸಂಸ್ಥೆ ಹಾಗೂ ಮುಸ್ಲಿಂ ಸಮುದಾಯದಲ್ಲಿ ನಾಯಿತಾವುಲ್ಲಾ ಶಾಬಾಂದ್ರಿ ಅವರು ಸರಿಯಾದ ನಾಯಕರಲ್ಲ. ನಮ್ಮಲ್ಲಿ ಅವರಿಗಿಂತ ಉತ್ತಮ ನಾಯಕತ್ವವನ್ನು ಹೊಂದಿರುವ ನಾಯಕರಿದ್ದಾರೆ. ಅಂತ ನಾಯಕರಿಗೆ ಟಿಕೆಟ್ ನೀಡಿ ಎಂಬ ಮಾತುಗಳು ಭಟ್ಕಳ ಜೆಡಿಎಸ್ನಲ್ಲಿ ಕೇಳಿಬರುತ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರು, ನನ್ನ ಯಾವ ಆಕ್ಷೇಪಗಳು ಇರುವುದಿಲ್ಲ. ನೀವು ಸರಿಯಾದ ನಿರ್ಧಾರವನ್ನ ಮಾಡಿ ಸೂಕ್ತ ಅಭ್ಯರ್ಥಿಯನ್ನ ಆರಿಸಿ. ಈ ಬಾರಿ ಜನರು ದಳದ ಪರ ಒಲವಿಟ್ಟುಕೊಂಡಿದ್ದು ಚುನಾವಣೆಯಲ್ಲಿ ಜನತಾ ದಳಕ್ಕೆ ಸಂಪೂರ್ಣ ಬೆಂಬಲ ನೀಡಲಿದ್ದಾರೆ ಎಂದರು. ಕೆಲವು ಮುಸ್ಲಿಂ ಬಾಂಧವರು ಜೆಡಿಎಸ್ನಿಂದ ಈ ಬಾರಿ ವಿದ್ಯಾವಂತರಿಗೆ ಟಿಕೆಟ್ ನೀಡಿ ಎಂದು ಸಾಕಷ್ಟು ಬಾರಿ ಕರೆ ಮಾಡಿದ್ರು. ಸಮಾಜದ ಮುಖಂಡರೆಲ್ಲ ಸೇರಿ ಓರ್ವ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ಅವರಿಗೆ ಟಿಕೆಟ್ ನೀಡುತ್ತೇವೆ ಎಂದು ಹೇಳಿದ್ದೆವು. ಕಳೆದ ಬಾರಿ ಚುನಾವಣೆಯಲ್ಲಿ ಸ್ವಲ್ಪ ಎಡವಿದ್ದ ಕಾರಣ ಪಕ್ಷ ಸೋತಿದೆ. ಆದರೆ ಈ ಬಾರಿ ಪಕ್ಷದ ಮೇಲೆ ಜನಸಾಮಾನ್ಯರು ನಂಬಿಕೆ ಇಟ್ಟಿದ್ದಾರೆ ಎಂದರು. ಎಷ್ಟೇ ರಿಲೇಷನ್ ಮಾಡಿದ್ರು ಈ ಒಂದು ಅಸೆಂಬ್ಲಿ ಚುನಾವಣೆಗೆ ನಾವು ಮುಸ್ಲಿಂ ಸಮಾಜ ನಮ್ಮ ಜೊತೆಗೆ ತಗೋಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಾರ್ಪೊರೇಷನ್ ಅಲ್ಲಿ ನಾವು ಏನೇ ಇನ್ವಿಟೇಷನ್ ಇದ್ರು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಕೊಂಡು ಬಂದಿದ್ದೇವೆ. ಕಳೆದ ಬಾರಿ ನಾವು ಫಾರೂಕ್ ಅವ್ರನ್ನ ಚುನಾವಣೆ ನಿಲ್ಲಿಸ್ತಾರೆ 7 ಜನ ನಮ್ಮವ್ರಿಗೆ 2 ಕೋಟಿ 3 ಕೋಟಿ ದುಡ್ಡು ಕೊಟ್ಕೊಂಡು ಡಿವೈಡ್ ಮಾಡಿ ಫಾರೂಕ್ನ ಸೋಲಿಸಿದ್ದಾರೆ. ಇವರೇ ಕಾಂಗ್ರೆಸ್ನ ಆ ಒತ್ತಡದಲ್ಲಿ ಕೆಲವು ಕ್ಷೇತ್ರಗಳಿಗೆ ನಾನು ಬರಬೇಕಾಗಿದೆ. ಉದ್ದೇಶಪೂರ್ವಕ ತಪ್ಪಿಸ್ಕೊಂಡಿರ್ತಕ್ಕಂಥದ್ದು ತಾವೇನು ಹೇಳಿದ್ರೆ ಭಟ್ಕಳಗೆ ಕುಮಟಾದಿಂದ ಬರ್ಬೋದಾಗಿತ್ತು ಅಂತೇಳಿ ನನ್ನ ಸಮಯವನ್ನು ನಿಗದಿ ಮಾಡ್ಕೊಂತಿದ್ದೇನಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರ ಸಮಯ ನಿಗದಿ ಮಾಡೋಕ್ಕೆ ನಾನು ಟೂರ್ ಪ್ರೋಗ್ರಾಮ್ ನಾನು ಹಾಕಿರಲಿಲ್ಲ. ಈ ಮಧ್ಯೆ ತಂಜೀಮ್ ಕೆಲವು ಮುಸ್ಲಿಂ ಮುಖಂಡರು ಕುಮಾರಸ್ವಾಮಿ ಅವರ ಬಳಿ ಕೆಲವೊಂದು ಪ್ರಶ್ನೆಯನ್ನ ಮುಂದಿಟ್ರು. ಈ ಪೈಕಿ ಕಳೆದ ಬಾರಿ ಜನತಾ ಪಕ್ಷ ನಂಬಿ ನಮ್ಮ ಮುಸ್ಲಿಂ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದೆವು. ಆದರೆ ಪಕ್ಷದಿಂದ ನಮ್ಮ ನಂಬಿಕೆಗೆ ದ್ರೋಹವಾಗಿದೆ. ಪಕ್ಷವು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿತು. ಅಲ್ಲದೆ ಕಳೆದ ಚುನಾವಣೆಯ ಪ್ರಚಾರಕ್ಕೆ ಕುಮಟಾದವರೆಗೆ ಬಂದಿದ್ದು ಭಟ್ಕಳಕ್ಕೆ ಬಾರದೆ ವಾಪಸ್ಸು ತೆರಳಿರುವುದು ಕ್ಷೇತ್ರದಲ್ಲಿ ಜೆಡಿಎಸ್ ಸೋಲಿಗೆ ಮುಖ್ಯ ಕಾರಣವಾಗಿದೆ ಎಂದು ನೇರವಾಗಿ ಹೇಳಿದ್ರು. ರಾಘವೇಂದ್ರ ಮಲ್ಯ, ವಿ4 ನ್ಯೂಸ್ 24/7 ಭಟ್ಕಳ.